ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ವೈಚಾರಿಕ ಪ್ರಜ್ಞೆಯನ್ನ ಅಭಿವೃದ್ಧಿಪಡಿಸುವ ಕಾರ್ಯ ನಡೆದಿಲ್ಲ. ಹಾಗಾಗಿಯೇ ಗಾಂಧಿಯನ್ನ ಕೆಲವರು ದೇವರನ್ನಾಗಿಸಿದರೆ ಮತ್ತೆ ಕೆಲವರು ಶತ್ರುವಾಗಿ ಬಿಂಬಿಸುವ ಪ್ರಯತ್ನ ನಡೆಸಿದ್ದಾರೆ. ಆದರೆ ಗಾಂಧಿಯನ್ನ ಅರಿತವರು ಅಪಪ್ರಚಾರ ಮಾಡಲಾರರು ಎಂದು ಗಾಂಧಿ ವಿಚಾರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಚೊಕ್ಕಾಡಿ ಅಭಿಪ್ರಾಯಪಟ್ಟರು. ತುಳು ಭವನದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ನಡೆದ ತುಳುವ ನೆಲದಲ್ಲಿ ಲೋಕಮಾನ್ಯರು ವಿಚಾರಗೋಷ್ಠಿ ಮತ್ತು ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಜೊತೆಗಿನ ಸಂವಾದದ ವೇಳೆ ಅವರು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಗಾಂಧೀಜಿ ಕೂಡ ನಮ್ಮಂತೆ ಸಾಮಾನ್ಯರು. ಗಾಂಧಿ ಹತ್ಯೆಯ ಬಳಿಕ ಗೋಡ್ಸೆ ಕೋರ್ಟ್ಗೆ ಸಲ್ಲಿಸಿದ್ದ 3.5 ಪುಟಗಳ ಹೇಳಿಕೆ ನೀಡಿದ್ದ. ಅದನ್ನು ಗೋಡ್ಸೆ ಸಹೋದರ 150 ಪುಟಗಳ ಪುಸ್ತಕದಲ್ಲಿ ಗಾಂಧಿಯನ್ನು ಅರಿಯದೆ ತನ್ನ ಮಾತುಗಳಲ್ಲಿ ಬಣ್ಣಿಸಿದ್ದ. ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಗಾಂಧೀಜಿ ಬಗ್ಗೆ ಅಪಪ್ರಚಾರಕ್ಕೆ ಕಾರಣವಾಗಿದೆ. ಒಂದು ವಿಷಯವನ್ನ ಹಲವು ರೀತಿಯಲ್ಲಿ ನೋಡಬಹುದು ಎಂಬುದಕ್ಕೆ ಇದೊಂದು ಉದಾಹರಣೆ. ಆದರೆ ಸತ್ಯದ ಅನುಸಂಧಾನ ನಡೆದಾಗ ವಾಸ್ತವದ ಅರಿವಾಗುತ್ತದೆ. ಗಾಂಧೀಜಿ ಪರಿಪೂರ್ಣರು ಎಂಬುದನ್ನು ಒಪ್ಪಲಾಗದು. ಆದರೆ ಹಿಂಸೆ ಮತ್ತು ಅಹಿಂಸೆಯ ನಡುವೆ ಹೇಗೆ ಬದುಕಬೇಕು ಎಂಬುದನ್ನು ಗಾಂಧೀಜಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಎಂದವರು ವಿದ್ಯಾರ್ಥಿಯ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ರು. ತುಳುನಾಡು ಬ್ರಿಟಿಷರ್ನ ಮದ್ರಾಸ್ ಪ್ರಾಂತ್ಯದ ಅಧೀನಕ್ಕೆ ಸ್ವಾತಂತ್ರ್ಯ ಬರ್ತೀನಿ. ಸಕಲೇಶ್ಪುರಕ್ಕೆ ಸ್ವಾತಂತ್ರ್ಯ ಬರ್ತಿದ್ವಿ. ದಯಾನಂದ ಸಕಲೇಶ್ಪುರಕ್ಕೆ ಮೈಸೂರಿನ ಮಹಾರಾಜರ ಆಡಳಿತ ಹೊಂದಿದ್ದೇವೆ. ಅವ ಮಾತ್ರ ಸೇರಿತು ಒಟ್ಟು ಆಯ್ನ ತೂಗ ಭಾರತ ನೋಡ್ಕೊಂಡು ಈ ಮ್ಯಾಪ್ ತಯಾರಾಯಿನ ಅದರ ಮುಟ್ಟ ಮ್ಯಾಪೇ ಇಚ್ಚಂడి ಭಾರತದ ಈ ಮ್ಯಾಪ್ ಇಚ್ಚಂడి ಒಂದು ವಿಷಯ ರಡ್ನೇದ ಗೋವಾಟ್ಟು ಪೋರ್ಚುಗೀಸರ ಆಡಳಿತ ಹೊಂದಿದ್ದೇವೆ. ಪಾಂಡಿಚೇರಿ ಫ್ರೆಂಚರ ಆಡಳಿತ ಹೊಂದಿದ್ದೇವೆ. ಅಗ್ರಣವಂತ ಹಾಕಿದ್ದು 93 ಸ್ವಾತಂತ್ರ್ಯ ಇತ್ಯದ ಭಾರತದ ನಕಾಶೆ ರಚನೆ ಆವಡಾಟ ಸುಮಾರು 1924 ಅಂಚಾರಿ ಬಿಡ್ತಾರ ಇನಿತ ಮ್ಯಾಪ್ ತೂವಂತು ಇಂದೇನು ಕತ್ತೇರಿ ಪಾಡಿ ನೋಡ್ರಿ ವಾರತಲ ಆ ಕಾನೂನದ ಪ್ರಕಾರ ಇಚ್ಚಿನ ನಂಟ ಬ್ರಿಟಿಷ್ ಗವರ್ಮೆಂಟ್ ತೊಟ್ಟು ಒಪ್ಪಂದ ಹೊಂದಿನ ದೇಶದ ರಾಜ್ಯನಾಗಲೇ ಇರತ್ತ. ಆ ರಾಜ್ಯನಾಗಲಿಗೆ ಕೆಲವೊಂದು ವಿಷಯ ಸ್ವಾತಂತ್ರ್ಯನೇ ಇಚ್ಚಿ ಹೋಯ್ತು. ಆಯೇ ಬ್ರಿಟಿಷರ್ನ ಪರ್ಮಿಷನ್ ಇಚ್ಚ ಅಂದ್ರೆ ಬೇರೆಯವ್ರ ಏಟ ಒಪ್ಪಂದ ಹೊಂದಿನ ಇಚ್ಚಿ. ಬ್ರಿಟಿಷರ್ನ ಪರ್ಮಿಷನ್ ಇಚ್ಚ ಅಂದ್ರೆ ಏನೆಟ್ಲ ಯುದ್ಧ ಬೇರೆ ಇಚ್ಚಿ. ಬ್ರಿಟಿಷರ್ನ ಪರ್ಮಿಷನ್ ಇಚ್ಚ ಅಂದ್ರೆ ಆಯೇ ಒಂದು ರಕ್ಷಣಾ ವ್ಯವಹಾರವನ್ನು ತೋಣಿಯರ ಇಚ್ಚಿ. ಆಂಟ ఆయన రక్షణ పూర్ణ జవాబారి బ్రిటిషర్ ನಂದಿದ್ದೇನೆ. ಅವು ಇಂಚ ಸಾಮಾನ್ಯವಾಗಿ ಅಂದಾಜು ಮಾಡ್ತಿದ್ದ ಇತ್ತೆತ ರಾಜ್ಯ ಸರ್ಕಾರವ ಕೇಂದ್ರ ಸರ್ಕಾರವ ಎಂಚ ಉಂಡ ಆ ಮಾದರಿಗೆ ಅವೇ ಸಂವಿಧಾನದ ಮತ್ತು ನಾಮ ಗೊತ್ತು ಆ ರೀತಿ ಅರ್ಥ ಮಾಡ್ತಾ ನೋಡಿ. ಬ್ರಿಟಿಷರಿಗೆ ಮಲ್ಲ ಪವರ್ ಹಾಕ್ಲಿಕ್ಕಿದ್ದೇನೆ ಅಂಟ ಒಳಾಡಳಿತ ರಾಜ್ಯ ನಾಟು ಸ್ವತಂತ್ರವಾಗಿದ್ದೇವೆ. ಅವೇ ಕಂಡೀಷನ್ ಕಂಟಿನ್ಯೂ ಆಯ್ತು ಬತ್ತು ಸ್ವಾತಂತ್ರ್ಯ ಗಾನಾಗ ಹೆಂಚಿನ ಅಪ್ಪ ಬ್ರಿಟಿಷರ್ಗಳ ಜವಾಬ್ದಾರಿ ಇಟ್ಟಿಂದತ್ತ ಆ ರಾಜ್ಯಗಳಿಗೆ ಕೊಂಚ ವ್ಯವಸ್ಥೆ ಮಾಡ್ತಾನ ಅక్కడ ಒಪ್ಪಂದ ಆಗ್ತದತ್ತ. 1947 ಸ್ವಾತಂತ್ರ್ಯ ಶಾಸನ ಆ ಶಾಸನಕ್ಕೂ ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ ಆಯ್ದ ಶಾಸನಕ್ಕೂ ಒಂದು ಕಂಡೀಷನ್ ಇಟ್ಕೊಂಡು ಈ ದೇಶದ ರಾಜ್ಯಗಳಿಗೆ ಅಕಡೆ ಭಾರತದ ಒಟ್ಟಿಗೆ ಓಡಾಟಲ ಸೇರೋಳು, ಪಾಕಿಸ್ತಾನದ ಒಟ್ಟಿಗೆ ಓಡಾಟಲ ಸೇರೋಳು. ಅವು ಅತ್ತಂಟ ಅಕ್ಲೇ ಸ್ವತಂತ್ರ ಓಡಾಟಲ ಇಟ್ಕೊಳ್ಳಿ. ವಿಚಾರಗೋಷ್ಠಿ ಮತ್ತು ಸಂವಾದ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಕೊರಗರ ಜಿಲ್ಲಾ ಸಂಘದ ಅಧ್ಯಕ್ಷ ಎಂ ಸುಂದರ್ ಬೆಳುವಾಯಿ ಅವರು ಉದ್ಘಾಟಿಸಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಆರಂಭದಲ್ಲಿ ಮುಲ್ಕಿ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಾಸುದೇವ ಬೆಳ್ಳೆ ಕುದ್ಮುಲ್ ರಂಗರಾವ್ರ ಆದರ್ಶ ಮತ್ತು ಕೊಡುಗೆಗಳ ಬಗ್ಗೆ ಮಾತನಾಡಿದರು. ಏನೇನು ಈ ನಮ್ಮ ಮೋಡೆಲ್ ಆಗಬೇಕು ಭಾರಿ ಮುಖ್ಯ ವಿಚಾರ. ಆದರ್ಶವಾದ ವ್ಯಕ್ತಿ ಗುಣಗಳು ಹೆಚ್ಚಿನ ಭಾರಿ ಮುಖ್ಯವಾದ ನಮ್ಮ ಊರಿನ ಆದರ್ಶವಾಗಿ ಎದುರುಂಟ ಆಯ್ದ ಆದರ್ಶವಾಯಿನ ನಮಗ್ ಮೋಡೆಲ್ ಆಯ್ನ ನಮ್ಮ ಅವಿನ ವ್ಯಾಖ್ಯೆಗಳು ಇಚ್ಚಿ ಈ ವ್ಯಕ್ತಿಗಳ ನಾವು ವಿಶಿಷ್ಟವಾದ ತೋರುದಿಲ್ಲ ಗುಣಗಳು ಬೋಡು ಅಂಚಿನದು ನಮ್ಗೆ ಆದರ್ಶ ಮಾದರಿ ಆಗ ರೋಲ್ ಮೋಡೆಲ್ ಅಂತ ನನಗೆ ಕೆಲಸ ಬಂದು ನಮ್ಮ ಅಪ್ಪನೇ ರೋಲ್ ಮೋಡೆಲ್ ಈ ನನಗೆ ಟೀಚರ್ಸ್ ರೋಲ್ ಮೋಡೆಲ್ ಬಂತು. ರೋಲ್ ಮೋಡೆಲ್ ಅಂತ
ಎಟ್ಟೆ ಒಂಜಿ ನಡೆಗೆ ಏರ್ಬೋದು ಅದು ಆದರ್ಶ ಆಗ್ತದೆ. ದಯಪಟ್ಟು ಆದರ್ಶ ಜೀವಿ ದಾಯಪಡು ಸಮಾಜದ ಮಸ್ತ್ ಬೇರೆ ಬೇಸರ ಉಳ್ಕೊಂಡು ಹಿಂಸೆ ಮಸ್ತ್ ಉಳ್ಕೊಂಡು ಜನಕ್ಕೆಲ್ಲ ಶೋಷಣೆ ಇತ್ಯಾದಿ ಒಂದು ಕಷ್ಟ ಪಾಲ್ಕೊಂಡು ಇಳ್ಕೊಂಡು ಅತ್ರ ಏನೋ ಒಂದು ಸಂಕಟದ ಉಳ್ಕೊಂಡು ಅವೇನು ಏನ ಪಾತ್ರ ದಾಯ ಪಾತ್ರ ಬಂದ ಸಮಾಜದ ವಿರುದ್ಧ ಹಾಕೊಂಡು ಒಂದು ಪಾತ್ರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಮತ್ತು ವರ್ತಮಾನದಲ್ಲಿ ಗಾಂಧಿ ಬಗ್ಗೆ ಅರವಿಂದ ಚೊಕ್ಕಾಡಿ ಮಾತನಾಡಿದರು. ಅಕಾಡೆಮಿ ಸದಸ್ಯ ಉದ್ಯಾವರ ನಾಗೇಶ್ ಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.